ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 261. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಪರಬೊಮ್ಮನ ವಿಧಿಯ ನೇಮಿಸುವುದೇ ತಕಿನಿ ನರಜಾತಿ ಸಾನುಭೂತಿಯ ಕಲಿಯಲೆಂದು ನರಜಾತಿ ಸಾನುಭೂತಿಯ ಕಲಿಯಲೆಂದು ಪರರೆಂಬರಿಲ್ಲ ಆತ್ಮಾಂಶರೆಲ್ಲರೆನುತ್ತೆ ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ, ಬೆರೆ ನೀನು ವಿಶ್ವದಲ್ಲಿ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಹುಟ್ಟಿರುವ ಎಲ್ಲ ಮನುಷ್ಯರು ತಮ್ಮ ಜೀವಿತಾವಧಿಯಲ್ಲಿ ಕಷ್ಟ ನಷ್ಟಗಳನ್ನು ಸಮನಾಗಿ ಹಂಚಿಕೊಂಡು ಬಾಳಬೇಕೆಂದು ಭಗವಂತನು ವಿಧಿಯನ್ನು ನೇಮಿಸಿದ್ದಾನೆ. ನಾವು ಎಷ್ಟೋ ಬಾರಿ ಕಷ್ಟಗಳು ನಮ್ಮ ಪಾಲಿಗೆ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ವಿಧಿಯ ಆಟ ಎಂಬ ಮಾತನ್ನ ಆಡುತ್ತೇವೆ ಅಥವಾ ಹೇಳುತ್ತೇವೆ. ವಿಧಿಯು ಎಷ್ಟೊಂದು ಕ್ರೂರಿ, ಅವನಿಗೆ ಸ್ವಲ್ಪವೂ ಕರುಣೆ ಇಲ್ಲ ಎಂದು ವಿಧಿಯನ್ನು ನಾವು ದೂರುತ್ತೇವೆ. ಆದರೆ ಇಲ್ಲಿ ಕಷ್ಟಗಳು ಬಂದಾಗ ಮಾತ್ರವೇ ನಾವು ವಿಧಿಯನ್ನು ಗುರುತಿಸುತ್ತೇವೆ, ಸುಖಗಳು ಬಂದಾಗ ಅಲ್ಲ. ಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಈ ಕ್ಷಣವು ಕಳೆದು ಹೋಗುತ್ತದೆ ಎಂಬ ಭಾವವನ್ನು ಮೈಗೂಡಿಸಿಕೊಳ್ಳಬೇಕಂತೆ. ಹಾಗೂ ನಾವೆಲ್ಲರೂ ಅವನ ಆತ್ಮಾಂಶದ ಒಂದು ಭಾಗವೇ ಆಗಿರುತ್ತೇವೆ. ಆದ್ದರಿಂದ ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಕಷ್ಟ ನಷ್ಟಗಳು ಬರುವುದು ಸಹಜ, ಅದು ಬದುಕಿನ ಭಾಗವೇ ಆಗಿದೆ. ಪರಮಾತ್ಮನು ಒಡ್ಡುವ ಪರೀಕ್ಷೆಗಳಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಲೇಬೇಕು. ಹೀಗೆ ನಾವೆಲ್ಲರೂ ಬೇರೆ ಅಲ್ಲ, ಒಂದೇ ಆತ್ಮದ ಅಂಶಗಳಾಗಿದ್ದೇವೆ ಎಂಬ ಭಾವವು ಈ ಕಗ್ಗದಲ್ಲಿ ಸಾಕಾರಗೊಳ್ಳುತ್ತಿರುವುದನ್ನು ಮಾನ್ಯ ಡಿವಿಜಿ ಅವರು ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.